ಮಂಗಳೂರು ಧರ್ಮ ಪ್ರಾಂತ್ಯದ ನೂತನ ಬಿಷಪ್ ಆಗಿ ಕಿನ್ನಿಗೋಳಿ ಸಮೀಪದ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಟಾನಾ ಆಯ್ಕೆಯಾಗಿದ್ದಾರೆ. ಕಿನ್ನಿಗೋಳಿ ಸಮೀಪದ ಐಕಳ ಕಜಗುರಿ ನಿವಾಸಿಯಾದ ಇವರು 1964 ಏಪ್ರಿಲ್ 27ರಂದು ಜನಿಸಿದ್ರು. ದಾಮಸ್ಕಟ್ಟೆ ಪಾಂಪಿಯಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಪಿಯುಸಿ ಶಿಕ್ಷಣವನ್ನ ಪೂರೈಸಿದ ಇವರು ನಂತರ 1991 ಮೇ 6ರಂದು ಗುರು ದೀಕ್ಷೆ ಪಡೆದು ಉಡುಪಿ ಜಿಲ್ಲೆಯ ಮೂಡುಬೆಳೆ, ಮಂಗಳೂರಿನ ಮಿಲಾಗ್ರಿಸ್ ಹಾಗೂ ವಿಟ್ಲ ಚರ್ಚ್ಗಳಲ್ಲಿ ಸೇವೆ ಸಲ್ಲಿಸಿದ್ರು. ಬಳಿಕ ಉನ್ನತ ವ್ಯಾಸಂಗಕ್ಕಾಗಿ ರೋಮ್ಗೆ ತೆರಳಿದ ಇವರು ಪೊಂಟಿಫಿಕಲ್ ಉರ್ಬನ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. ನಂತರ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಬಿಷಪ್ ಆಗಿ ಆಯ್ಕೆಯಾದ ಸಾಲ್ಟಾನಾ ಅವರು ಮಂಗಳೂರು ಪ್ರಸ್ತುತ ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರ ಜೊತೆ ಐಕಳ ಕಿರೆಂ ಚರ್ಚ್ಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಬಳಿಕ ತಾವು ಹುಟ್ಟಿ ಬೆಳೆದ ಐಕಳ ಕಜಗುರಿ ಮನೆಗೆ ಭೇಟಿ ನೀಡಿ ಕುಟುಂಬ ಸದಸ್ಯರ ಜೊತೆ ಪ್ರಾರ್ಥನೆ ಸಲ್ಲಿಸಿದ್ರು. ಸಾಲ್ಟಾನಾ ಅವರ ಆಯ್ಕೆಯಿಂದ ಕಿನ್ನಿಗೋಳಿ ಮೂಲದ ಇಬ್ಬರು ಬಿಷಪ್ ಆಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದಂತಾಗುತ್ತದೆ. ಈ ಹಿಂದೆ ಕಿನ್ನಿಗೋಳಿ ಮೂಲದ ಡಾಕ್ಟರ್ ಫಾದರ್ ಹೆನ್ರಿ ಡಿಸೋಜಾ ಬಿಷಪ್ ಆಗಿ ಆಯ್ಕೆಯಾಗಿದ್ದು ಇದೀಗ ಬಳ್ಳಾರಿ ಧರ್ಮ ಪ್ರಾಂತ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ನನ್ನ ಬಾಲ್ಯದ ಮನೆ ಇಲ್ಲಿ, ಈ ಮನೆಯಲ್ಲಿ ನನ್ನ ಇಡೀ ಜೀವನವನ್ನು ನಾನು ಕಳೆದದ್ದು. ಇಲ್ಲಿಂದ ನಾನು ಗುರುದೀಕ್ಷೆಯ ಅಭ್ಯಾಸಕ್ಕಾಗಿ ಹೋಗಿದ್ದೆ. ಹಾಗೆ ಮುಂದಿನ ಎಲ್ಲ ನನ್ನ ಜೀವನದ ಚಟುವಟಿಕೆಗಳನ್ನು ಇಲ್ಲಿಂದಲೇ ನಾನು ಪ್ರಾರಂಭಿಸಿದ್ದು. ಆದ ಕಾರಣ ಇಲ್ಲೇ ಈ ಮನೆಯಲ್ಲಿ ಬಂದು ಶಾಲೆ ಪೊಂಪೆ ಶಾಲೆ, ಪೊಂಪೆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಪೊಂಪೆ PUC ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಉಳಿದ ವಿದ್ಯಾಭ್ಯಾಸ ಮಂಗಳೂರು ಮತ್ತು ರೋಮಲ್ಲಿ. ಸಂತೋಷ ಆಗ್ತದೆ. ದೇವರು ನನ್ನನ್ನು ತನ್ನ ಸೇವೆಗಾಗಿ ಕರೆದಿದ್ದಾರೆ ಮತ್ತು ವಿಶೇಷ ಜವಾಬ್ದಾರಿಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಇಡೀ ಧರ್ಮ ಪ್ರಾಂತ್ಯದ ಮೇಲೆ ಹಾಗೂ ಎಲ್ಲ ಜನರೊಡನೆ, ಪ್ರತ್ಯೇಕವಾಗಿ ಎಲ್ಲ ಧರ್ಮದ ಜನರೊಳಗೆ ಅನ್ಯೋನ್ಯವಾಗಿ ಇರಲು ಪ್ರೇರಣೆ ಕೊಡುವಂಥ ಒಂದು ಶಕ್ತಿ ನನಗೆ ಕೊಡಲಿ ಅಂತ ಪ್ರಾರ್ಥಿಸಿ ಈ ದೊಡ್ಡ ಕೆಲಸವನ್ನು ಮಾಡಲು ಮುಂದೆ ಬಂದಿದೆ. ಈ ಹಿಂದೆ ಕಿನ್ನಿಗೋಳಿ ಮೂಲದ ಡಾಕ್ಟರ್ ಫಾದರ್ ಹೆನ್ರಿ ಡಿಸೋಜಾ ಬಿಷಪ್ ಆಗಿ ಆಯ್ಕೆಯಾಗಿದ್ದು ಇದೀಗ ಬಳ್ಳಾರಿ ಧರ್ಮ ಪ್ರಾಂತ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ವಿ4 ನ್ಯೂಸ್ 24/7 ಮುಲ್ಕೆ.